ಪಯಣದ ಹಾದಿಗೆ ಪ್ರೇರಣೆಯ ಬೆಳಕು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ. ಬೆಳಕಿನ ಹೊಂಗಿರಣಗಳಲ್ಲಿ ಇಂದು ಹೊಳೆಯುತ್ತಿರುವ ನಕ್ಷತ್ರ, ರಂಗಭೂಮಿಕೆಯಲ್ಲಿ ಬಣ್ಣದ ಕನಸಿನ ಕಲಾವಿದನಾಗಿ, ನಾಟಕದಂಗಣದಲ್ಲಿ ಯಶಸ್ವಿ ನಿರ್ದೇಶಕನಾಗಿ, ಸರಸ್ವತಿ ಮಾತೆಗೆ ನಿತ್ಯ ನಿರಂತರ ಪದಗಳ ಅರ್ಚನೆಗೈಯುವ ಯುವ ಬರಹಗಾರನಾಗಿ, ತನ್ನ ಬದುಕಿನುದ್ದಕ್ಕೂ ತುಳುವ ಮಣ್ಣಿನ ಹೊನ್ನ ಸಂಸ್ಕೃತಿಗೆ ಹೊಸ ಮೆರಗನ್ನ ನೀಡುತ್ತಾ, ಸರ್ವಕ್ಷೇತ್ರದ ಸಕಲ ಪ್ರತಿಭೆಗೂ ಪ್ರೋತ್ಸಾಹವನ್ನ ನೀಡುವ, ಹೆಸರಿನೊಂದಿಗೆ ತುಳುನಾಡಿನ ನಂಟನ್ನ ಬೆಸೆದಿರುವ ಕಲಾಮಾತೆಯ ಪುತ್ರ ರಂಜು ತುಳು ರಂಗ ಪ್ರೇಮಿ. ಬಾಲ್ಯದಲ್ಲಿಯೇ ಭಜನೆಯನ್ನು ಉಸಿರಾಗಿಸಿಕೊಂಡ ಇವರು ಉಳ್ಳಾಲ್ತಿ ಭಜನಾ ಮಂಡಳಿ ಅರಂತಬೈಲುನಲ್ಲಿ ಭಕ್ತಿ ಭಾವದಿ ಉತ್ಸವಗೈಯುತ್ತಾ ತನ್ನೂರಿನ ಜನತೆ ಭಕ್ತಿ ಲೋಕದಲ್ಲಿ ಹಾಡುತ್ತಾ ಕುಣಿಯುತ್ತಾ ತುಳು ಸಂಸ್ಕೃತಿಯನ್ನು ಬಾನೆತ್ತರಕ್ಕೆ ಚಿಮ್ಮಿಸಲಿ ಎಂಬ ಸದಾಶಯದೊಂದಿಗೆ ಕಮಲಾಕ್ಷ ಪೂಜಾರಿಯವರ ಪ್ರೋತ್ಸಾಹದಿಂದ ಶ್ರೀ ಶಬರಿ ಭಜನಾ ಮಂಡಳಿ ತೋಟತ್ತಾಡಿ ಕಕ್ಕಿಂಜೆ ಎಂಬ ಭಜನಾ ಕೂಟವನ್ನ ಆರಂಭಿಸಿದ್ರು. ತಾನೊಬ್ಬ ರಂಗ ಕಲಾವಿದನಾಗಬೇಕೆಂಬ ಹಂಬಲದೊಂದಿಗೆ ಶಬರಿ ತಂಡದ ಯುವಕರಿಗೆ ಅಭಿನಯವನ್ನ ಕಲಿಸಿ ಮಿತ್ರ ಕಿರಣ್ ಕಕ್ಕಿಂಜೆಯವರ ಸಹಕಾರದಿಂದ ತಾನೇ ಬುದ್ಧಿ ಬನ್ನಗ ಎಂಬ ತುಳು ನಾಟಕವನ್ನ ಬರೆದು ನಿರ್ದೇಶಿಸಿ ಇದರಿಂದ ಯಶಸ್ಸನ್ನ ಪಡೆದ್ರು. ಮಲ್ಲಸ್ತಿಕದ ಮರ್ಮಲ್, ಗೌಜಿ ಗಮ್ಮತ್ತು, ಎನ್ನ ತಂಗಡಿ, ಒಂಜೆಕ್ ಒಂಜೆರೆ ಮಲ್ಪೊರ್ಚಿ ನಾಟಕಗಳಿಗೆ ಸಾಹಿತ್ಯ ನೀಡಿ ನಿರ್ದೇಶಿಸಿ ನಟಿಸಿದವರು ನಮ್ಮ ಹೆಮ್ಮೆಯ ರಂಜು ತುಳು ರಂಗ ಪ್ರೇಮಿ. ಆಟೋಮೊಬೈಲ್ ಇಂಡಸ್ಟ್ರಿ ಟೆಕ್ನಿಷಿಯನ್ ಆಗಿ ಬೆಂಗಳೂರಿನಲ್ಲಿ ಉದ್ಯೋಗಕ್ಕೆ ಸೇರಿದ ರಂಜು ಅದೆಷ್ಟೋ ಬೆಳಗುವ ರಂಗದೀಪಗಳಿಗೆ ಬರಹ ಎಂಬ ತುಪ್ಪವನ್ನ ಎರೆದು ದೀಪದ ಕಾಂತಿಯನ್ನು ಪ್ರಜ್ವಲಿಸಿ ಕಲಾವಿದರ ಬದುಕಿಗೆ ಯಶಸ್ಸೆಂಬ ವರವನ್ನ ಕರುಣಿಸಿದ ಕಲಾ ಪೋಷಕರು ಕೂಡ ಹೌದು. ಉದ್ಯೋಗ ಕೇವಲ ತನ್ನ ಬದುಕನ್ನ ಕಟ್ಟಬಹುದು, ಅಂತರಂಗದಲ್ಲಿ ತರಂಗವಾಗಿರುವ ರಂಗಕ್ಷೇತ್ರದ ಮಿಡಿತವನ್ನು ಹಿಡಿತದಲ್ಲಿರಿಸಲಾಗದು ಎಂದರಿತು ಬೆಂಗಳೂರಿನಲ್ಲಿ ಮಧು ಬಂಗೇರ ಕಲ್ಲಡ್ಕ ಮತ್ತು ಕಿಶನ್ ಪೂಜಾರಿ ಅವರೊಂದಿಗೆ ಯುವವಾಹಿನಿ ಬೆಂಗಳೂರು ಘಟಕವನ್ನ ಸ್ಥಾಪಿಸಿ ಅದರ ಸಾಂಸ್ಕೃತಿಕ ನಿರ್ದೇಶಕನಾಗಿ ನೂರಾರು ಕಲಾ ಸೇವೆ ಮಾಡಿದ ಹೆಗ್ಗಳಿಕೆ ಇವರದ್ದು. ತನ್ನ ಉಸಿರಾಗಿರುವ ಭಜನೆಯು ತನ್ನ ನೆರಳಾಗಿ ಸದಾ ಜೊತೆಗಿರಬೇಕು, ಸರ್ವ ತುಳುವರನ್ನು ಆಲದ ಮರದ ಕೊಂಬೆಗಳಂತೆ ಒಂದೆಡೆ ಒಗ್ಗಟ್ಟಾಗಿ ಸೇರಿಸುವ ಸುಂದರ ಆಶಯದೊಂದಿಗೆ ಬೆಂಗಳೂರಿನಲ್ಲಿಯೇ ಮಕರಶ್ರೀ ಭಜನಾ ಮಂಡಳಿಯನ್ನು ರಚಿಸಿ ಪ್ರತಿ ಶನಿವಾರ ಶ್ರೀ ಬಾಲಗಂಗಾಧರೇಶ್ವರ ದೇವಸ್ಥಾನ, ಹೊಸಳ್ಳಿ, ಬೆಂಗಳೂರು ಇಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದರು. ಮುಂದೆ ಸೌದಿ ಅರೇಬಿಯಾದ ಗ್ರೌಂಡ್ ಸಪೋರ್ಟ್ ಸರ್ವಿಸಸ್ ಮೇಂಟೆನೆನ್ಸ್ ಅಬಾ ಏರ್ಪೋರ್ಟ್ನಲ್ಲಿ ಉದ್ಯೋಗ ಪಡೆದ ಇವರು ಸರ್ವಧರ್ಮ ತುಳುವರನ್ನು ಒಂದೇ ವೇದಿಕೆಯಲ್ಲಿ ಕಾಣುವ ಪರಿಕಲ್ಪನೆಯೊಂದಿಗೆ ಕಲಾವಿದರ ಕಡಲ್ ಎನ್ನುವ ವಾಟ್ಸಪ್ ಗುಂಪು ರಚಿಸಿ ತನ್ನ ಒತ್ತಡದ ಕೆಲಸದ ನಡುವೆಯೂ ಕಲಾವಿದರನ್ನು ಗೌರವಿಸುತ್ತಾ ಪ್ರತಿಭೆಗಳನ್ನು ಅನಾವರಣಗೈಯುತ್ತಾ ಕಲಾವಿದರ ಜ್ಯೋತಿಯಾಗಿ ಕಲಾಮಾತೆಯನ್ನು ಪೂಜಿಸುವ ಹೆಮ್ಮೆಯ ತುಳುನಾಡಿನ ಮನೆಮಗನಾಗಿದ್ದಾರೆ ರಂಜು ತುಳು ರಂಗ ಪ್ರೇಮಿ. ಮಂದಾರ ಕಲಾವಿದರ್ ಉಜಿರೆ ತಂಡದ ಗೌರವ ಸಲಹೆಗಾರನಾಗಿ ಕೂಡ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಪ್ರಯತ್ನಕ್ಕೂ ಬೆನ್ನೆಲುಬಾಗಿ ನಿಂತವರು ಜೀವದ ಗೆಳೆಯ ಸುಧೀರ್ ಎಸ್ಕೆ ಹಾಗೂ ಸಹೋದರ ಪ್ರಸಾದ್ ಕಲ್ಲಾಜೆ ಅಂತಾರೆ ರಂಜು. ಇವರು ಮೊದಲ ಬಾರಿ ಗೋಲ್ಮಾಲ್ ಎನ್ನುವ ತುಳು ಚಿತ್ರದಲ್ಲಿಯೂ ನಟಿಸಿದ್ದಾರೆ. ಜೊತೆಗೆ ತುಳು ಚಿತ್ರದ ಬೆಳವಣಿಗೆಗೆ ಪ್ರೋತ್ಸಾಹವನ್ನ ಕೂಡ ನೀಡ್ತಿದ್ದಾರೆ. ಕಲಾವಿದರ ಕಡಲ್ನಲ್ಲಿ ಹರ್ಷದಿ ಮಿಂದೇಳುತ್ತಾ ಕಮಲದಂತಹ ನೌಕೆಯಲ್ಲಿ ಕಲಾವಿದರನ್ನೇ ಕೂಡಿಕೊಂಡು ಪಯಣಿಸುತ್ತಿರುವಂತಹ ನಲ್ಮೆಯ ನಾವಿಕ ರಂಜು ತುಳುರಂಗ ಪ್ರೇಮಿಯವರ ನಿಸ್ವಾರ್ಥ ಸೇವೆ, ತುಳು ಭಾಷಾಭಿಮಾನ, ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮಾತೃ ಹೃದಯ, ಭಕ್ತಿ ಭಾವಗಳ ತುಡಿತ, ರಂಗ ಕಲಾಭಿಮಾನ, ಕಲಾ ಜಗತ್ತಿನ ಪ್ರೇಮಕ್ಕೆ ಯುವವಾಹಿನಿ ಬೆಂಗಳೂರು ಘಟಕದ ವತಿಯಿಂದ ಸನ್ಮಾನ ಹಾಗೂ ಮಡಿಲು ಸಂಸ್ಥೆಯಿಂದ ಮಡಿಲು ಪುರಸ್ಕಾರ ಸಂದಿದೆ. ಹಾಗೆಯೇ ತೆಳಿಕದ ತೆನಾಲಿ ಕಾರ್ಲ ತಂಡದಿಂದ ಕಲಾವಿದರೇ ಕಣ್ಮನಿ ಎನ್ನುವ ಬಿರುದು ಕೂಡ ಸಿಕ್ಕಿದೆ. ಭಜನೆ ಹಾಗೂ ನಾಟಕ ತನ್ನೆರಡು ಕಣ್ಣುಗಳಿದ್ದಂತೆ ಎನ್ನುತ್ತಾ ರಂಗ ಸೇವಕರಿಗೆ ಸಮಾಜದಲ್ಲಿ ಗೌರವ ಸಿಗಬೇಕೆಂಬ ಉದ್ದೇಶದಿಂದ ನಿಸ್ವಾರ್ಥಿಯಾಗಿ ತುಳು ರಂಗ ಪ್ರೇಮಿಯಾಗಿ ದುಡಿಯುತ್ತಿರುವ ನಮ್ಮ ಹೆಮ್ಮೆಯ ಸಾಧಕರಾದ ರಂಜಿತ್ ಕಕ್ಕಿಂಜೆ ಅವರ ಬದುಕು ಸುಗಂಧ ಬೀರುವ ಪುಷ್ಪದಂತೆ ಅರಳುತ್ತಲೇ ಇರಲಿ. ನಿಮ್ಮ ಮೂಲಕ ಅಸಂಖ್ಯಾತ ಪ್ರತಿಭೆಗಳು ಬೆಳಕಿಗೆ ಬರಲಿ. ನಿಮ್ಮ ಬದುಕಿನ ಪುಟಗಳೇ ಸಾಧಿಸುವ ಕಂಗಳಿಗೆ ಪ್ರೇರಣೆಯಾಗಲಿ. ಹೃದಯವೆಂಬ ಗುಡಿಯಲ್ಲಿ ಕಲಾಮಾತೆಯ ಪೂಜಿಸುವ ಭಕ್ತನಿಗೆ ಕಲಾ ಜಗತ್ತೇ ಶಿರಬಾಗಲಿ ಎನ್ನುವ ಆಶಯ ನಮ್ಮದು. ನಿಮ್ಮ ಪಯಣಕ್ಕೆ ನಮ್ಮ ಬೆಳಕಿನ ನೋಟದ ತುಸು ಪ್ರೇರಣೆ ಅಂತ ಹೇಳ್ತಾ ಪಯಣದ ಹಾದಿಗೆ ಪ್ರೇರಣೆಯ ಬೆಳಕಿದು.